ಇನ್ನು ಪೆಹಲ್ಗಾಮ್ನ ದಾಳಿಯನ್ನು ಖಂಡಿಸಿ ಎಸ್ಡಿಪಿಐ ಮಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಮಂಗಳೂರಿನ ಜ್ಯೋತಿ ಸರ್ಕಲ್ನಲ್ಲಿ ಬೃಹತ್ ಕ್ಯಾಂಡಲ್ ಮಾರ್ಚ್ ಪ್ರತಿಭಟನೆ ನಡೆಯಿತು. ದೇಶವನ್ನ ಬೆಚ್ಚಿ ಬೀಳಿಸಿದ ಕಾಶ್ಮೀರದ ಪೆಹಲ್ಗಾಮ್ನ ದಾಳಿಯ ವೇಳೆ ದೊಡ್ಡ ಮಟ್ಟದ ಭದ್ರತಾ ವೈಫಲ್ಯವಾಗಿತ್ತು. ಇದರ ಸಂಪೂರ್ಣ ಹೊಣೆಯನ್ನ ಕೇಂದ್ರ ಬಿಜೆಪಿ ಸರ್ಕಾರ ಹೊತ್ತುಕೊಳ್ಳಲಿ ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ದೇಶದ ಅತಿ ಹೆಚ್ಚು ಮಿಲಿಟರಿ ನಿಯೋಜಿತ ಪ್ರದೇಶವಾದ ಕಾಶ್ಮೀರದಲ್ಲಿ ಈ ರೀತಿ ಆಗಿರುವ ಬಗ್ಗೆ ಪ್ರತಿಭಟನೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಉಗ್ರರು ಇಷ್ಟೊಂದು ದೊಡ್ಡ ಕೃತ್ಯ ಎಸಗಿ ಸ್ಥಳದಿಂದ ಸುರಕ್ಷಿತವಾಗಿ ತೆರಳಿದ್ದಾರೆ ಅಂದ್ರೆ ಇದೊಂದು ದೊಡ್ಡ ಭದ್ರತಾ ವೈಫಲ್ಯ ಅಲ್ಲದೆ ಮತ್ತೇನು ಅಲ್ಲ ಅಂತ ಪ್ರತಿಭಟನೆಯಲ್ಲಿ ಅನಿಸಿಕೆ ವ್ಯಕ್ತಪಡಿಸಲಾಗಿದೆ. ಕ್ಯಾಂಡಲ್ ಉರಿಸಿ ಮೃತರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ದೇಶದಲ್ಲಿ ಇಂತಹ ವಿಧ್ವಂಸಕ ಕೃತ್ಯಕ್ಕೆ ಕಡಿವಾಣ ಹಾಕುವಂತೆ ಸರ್ಕಾರವನ್ನು ಒತ್ತಾಯಿಸಲಾಯಿತು. ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು, ಎಸ್ಡಿಪಿಐ ಮಂಗಳೂರು ನಗರ ಜಿಲ್ಲಾ ಸಮಿತಿ ಅಧ್ಯಕ್ಷ ಜಲೀಲ್ ಕೆ, ಜಿಲ್ಲಾ ಕಾರ್ಯದರ್ಶಿ ಸುಹೇಲ್ ಖಾನ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಜಮ್ಮು ಕಾಶ್ಮೀರ ಅನ್ನುವಂತಹ ಒಂದು ಪ್ರದೇಶ, ಆ ಒಂದು ರಾಜ್ಯ ನಮ್ಮ ಇತಿಹಾಸದಲ್ಲಿ ನಮ್ಗೆ ಗೊತ್ತಿದೆ. ಯಾವತ್ತೂ ಕೂಡ ಭಯಭೀತದಿಂದ ಭಯ ಮತ್ತು ಭೀತಿಯಿಂದ ಜೀವಿಸ್ತಾ ಇರ್ತಕ್ಕಂತಹ ಒಂದು ಪ್ರದೇಶವಾಗಿದೆ. ಅಂತಹ ಪ್ರದೇಶದಲ್ಲಿ ಆ ಒಂದು ಘಟನೆಯನ್ನು ಕಂಡಂತಹ ಕೆಲವೊಂದು ಪ್ರತ್ಯಕ್ಷದರ್ಶಿಗಳು ಮಾಧ್ಯಮದ ಮುಂದೆ ಬಂದು ಹೇಳ್ತಾರೆ. ಅದನ್ನು ನಮಗೆ ಕೇಳಲಿಕ್ಕೆ ಸಾಧ್ಯವಾಗ್ತದೆ. ಏನಂತ ಹೇಳಿದರೆ, ಈ ಒಂದು ಪ್ರದೇಶದಲ್ಲಿ ನಾವು 500-600 ಮಂದಿ ನಾವು ಪ್ರವಾಸಿಗರಿದ್ದೆವು. ಒಬ್ಬ ಪೊಲೀಸ್ ಸಿಬ್ಬಂದಿ ಆಗಲಿ ಅಥವಾ ಒಂದು ಮಿಲಿಟರಿ ಆಗಲಿ ಇರಲಿಲ್ಲ. ಒಂದು ವೇಳೆ ಕೇಂದ್ರ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಿಕೊಂಡು ಅಲ್ಲಿಗೆ ಸೂಕ್ತವಾದಂತಹ ಬಂದೋಬಸ್ತವನ್ನು ಹಾಕಿದ್ದಿದ್ರೆ ಬಹುಶಃ ಇವತ್ತು ನಮ್ಮ 31 ಸಹೋದರರು ನಮ್ಮನ್ನು ಬಿಟ್ಟು ಇವತ್ತು ಅಗಲುತ್ತಿರಲಿಲ್ಲ ಅನ್ನುವಂತಹ ಆ ಒಂದು ಬೇಸರವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಅವರ ನರಮೇಧ ಏನಿದೆ ಅದು ನೇರವಾಗಿ ನಾನು ಕೇಂದ್ರ ಸರ್ಕಾರವನ್ನು ಕೊಟ್ಟು ಮಾಡ್ತಾ ಇದ್ದೇನೆ. ಇದು ಇವರ ಆಡಳಿತ ವೈಫಲ್ಯ, ಇವರ ಗುಪ್ತಚರ ಇಲಾಖೆಯ ವೈಫಲ್ಯದಿಂದ ಇದು ನಡೆದಿದೆ. ಇವತ್ತು ಬಹಳ ಬೇಸರ. ಒಂದು ಕಡೆ ನಮ್ಮ ಈ ಶಾಂತಿಯನ್ನು ಅಶಾಂತಿ ಮಾಡಿಕೊಂಡು ಆ ಒಂದು ಗುಂಡು ಹಾರಿಸಿ ಸಾಯಿಸಿದ್ದು ಮಾತ್ರವಲ್ಲದೆ ಅದನ್ನು ಬಿಂಬಿಸುವಂತಹ ಕೆಲವೊಂದು ಮಾಧ್ಯಮಗಳನ್ನು ನಾನು ಇವತ್ತು ಕಾಣ್ತಾ ಇದ್ದೇನೆ. ನಾನು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡುವಂತಹದ್ದು, ಯಾವುದೇ ಅಪರಾಧಿ ಚಟುವಟಿಕೆಯನ್ನು ಒಂದು ಜಾತಿಗೆ ಧರ್ಮಕ್ಕೆ ಸೀಮಿತಗೊಳಿಸಬೇಡಿ. ಇದು ಯಾವುದೇ ಒಬ್ಬ ಮನುಷ್ಯನು ಕೂಡ ಇದನ್ನು ಬೆಂಬಲಿಸಲಿಕ್ಕೂ ಅಥವಾ ಇದನ್ನು ಇಷ್ಟಪಡುವಂಥದ್ದಲ್ಲ. ಮಾನವೀಯತೆ ಅಂತ ಇರುವುದಾದರೆ ಇದನ್ನು ಎಲ್ಲರೂ ಕೂಡ ಖಂಡಿಸುವಂಥದ್ದಾಗಿದೆ.